Thank you.
ಕಲ್ಲು ಬಂಡೆಗಳನ್ನು ಕುಟ್ಟಿ ಕಾಲು ಚಂಡಾಟ ಮಾಡುತ್ತಿದ್ದವ ನಮ್ಮ ನಾನು. ಆಗ ಇದ್ದಕ್ಕಿದ್ದ ಹಾಗೆ ನಿನ್ನ ಸುದೀರ್ಘವಾದಂತಹ ಕರೆ ಕೇಳಿಸಿತು. ಆ ಕ್ಷಣದಲ್ಲೇ ಓಡೋಡಿಕೊಂಡು ಬಂದಿಲ್ಲಿ ನೋಡಿದರೆ ಭೂಮಿಯ ಮೇಲೆ ಬಿದ್ದು ಹೊರನಾಡುತ್ತಿರುವೆ. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಕೈಯ ಹೇವ ಕಂಕಣಗಳು ಕಡಿದೊಗೆಯಲ್ಪಟ್ಟಿವೆ. ಹಣೆಯ ಸಿಂಧೂರ ತಿಲಕ ಮಾಸಿ ಹೋಗಿದೆ. ಕಡು ಕಷ್ಟ ನಿನಗೆ ಬಂದದೆ ಅನ್ನುವುದು ಸ್ಪಷ್ಟ. ಅಮ್ಮ, ಯಾರಿಂದ 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 ಬಂದದ್ದು? ಹರಿಯಿಂದಲೇ, ಹರದಿಂದಲೇ, ಬ್ರಹ್ಮದೇವನಿಂದಲೇ, ಅಲ್ಲ ಮುಕ್ಕೋಟಿ ದೇವತೆಗಳಿಂದಲೇ. ಇಂದ್ರನಾಗಲಿ ಚಂದ್ರನಾಗಲಿ ನನ್ನಲ್ಲಿ ಆಡಿದ ಎಂದಾದರೆ ಅವರಿಗೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡಿ ನಾನು ಬರ್ತೇನೆ. ಯಾರು ಯಾರು ಹೇಳು
ರಾಜಕುಮಾರಿಯ ಸತಿ ನೀನು, ನಿನಗೆ ವೈಧವ್ಯದ ಬೆಂಕಿ. ಹೌದು ಮಗನೇ. ನಿನ್ನ ಕುಮಾರ ನಾನು ವೀರಮಹೇಶ, ನನಗೆ ತಪ್ಪಲಿತಲ್ಲದ ಸುಡುಗಾಡೆ. ಹೌದು ಕಂದ. ಸರ್ವತಾ ಸಹಿಸಲಾರೆ, ಸರ್ವತಾ ಸಹಿಸಲಾರೆ. ಈ ದುಸ್ಥಿತಿಯನ್ನು ನಮಗೆ ತಂದು ಕೊಟ್ಟವ ಯಾರು? ಯಕ್ಷ ಮಗನೇ, ಯಕ್ಷ. ಲೆಕ್ಕಿಸುವವನಲ್ಲ. ಆಶೀರ್ವಾದ ಮಾಡಿ ಕಳುಹಿಸಿಕೊಡು, ಯಕ್ಷನನ್ನು ಕೊಂದು ಬರ್ತೇನೆ. ಸಂತೋಷ ಆಯ್ತು ಮಗನೇ. ಏನಂತ ಪರಜನಾಡಿದ ನುಡಿಗೆ ಮಾನಿ ಮೋಹದ ಸುಕುಮಾರ. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂದು ನುಡಿದಳು. ಮನದಿ ಹರುಷವನಂದು ನುಡಿದಳು. ಅನಿಮಿಷದ ಗೆಲಬಹುದು ಸಮರದೆ ನಿನಗೆ ಘನವಲ್ಲ. ವನಜನವನು ಬರುವ ಕೃತಕನಿಯೇ, ವನಜನವನು ಬರುವ ಕೃತಕನಿ ಅನವರದ ಸುಮನಸರ ಪಕ್ಷವಿಯೋ. ಅನವರತ ಸುಮನಸರ ಪಕ್ಷವಿಯೇ ನಿನಗೆ ಹೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಡನು. ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು. ಪುನಯನಾಡಿದ ನುಡಿಗೆ ಮಾಡಿದೀ. ಒಬ್ಬರನ್ನು ಬಿಡ್ಲಿಕ್ಕಿಲ್ಲ. ಮಹೇಶ, ಎಲ್ಲ ನನ್ನನ್ನು ನೋಡಿ ಹಲ್ಲು ಬಿಡ್ತಾರೆ. ಮಗನೇ, ಎಲ್ಲ ಕಷ್ಟ ನನಗೆ ಗೊತ್ತು. ಓ ಮಗನೇ. ಅಮ್ಮ, ಓ ಇದಮ್ಮ ಅಲ್ಲ, ಇದು ಚಿಕ್ಕಮ್ಮ. ಅಲ್ಲೇ ಅಮ್ಮನ ನೋಡ್ಕೋದು. ಬಾಯಿಲಿ ಒಯ್ದು ಅದಲ್ಲ ಮಗನೇ, ಬಾಯಿಲಿ ಬಾಯಿಲಿ ಒಲ್ಲಿ ಬಾ. ಅಮ್ಮ ಅಲ್ಲಿಗೆ ಹ್ಯಾಂಗ ಬಪ್ಪ ದಾರಿಯಲ್ಲಿ ಬರ್ಬೇಕು ಮಗನೇ. ನನ್ನನ್ನು ಕೆಳಗಡೆ ಅಷ್ಟು ಹಿಡ್ಕಮ್ಮ. ಆಯ್ತು.
ಇಲ್ಲ ಇಲ್ಲ ಹಾಗೆಲ್ಲ ಹೋಗ್ಬಾರ್ದು ಆಯ್ತಾ ಇನ್ನು ಓಡುವುದಿಲ್ಲ. ಮಗನೇ ಅವರೆಲ್ಲ ಯಾರೆಂಬುದಾಗಿ ಭಾವಿಸಿಕೊಂಡಿದ್ದಿ? ಅದೆಲ್ಲ ಯಾರ ಅವರನ್ನೆಲ್ಲ ಹೆದರಿಸಲಿಕ್ಕೆ ಹೋಗ್ತಾ ಇದ್ದಲ್ಲ, ಅವರೆಲ್ಲ ರಾಕ್ಷಸರು ಮಗನೇ. ಇದೆಲ್ಲ ನಮ್ಮ ಜಾತಿ ಅವರೇ. ಹೌದು, ಹಾಗಾದ್ರೆ ಅವರನ್ನು ಹೆದರಿಸುವುದು ಹೆದರಿಸಲು ಸರಿಯಲ್ಲ. ಹಾಗಂತ ಹೇಳಿ ನಿನ್ನ ಮಾತನ್ನು ಕೇಳಿದಾಗ ಬಹಳ ಸಂತೋಷವಾಯ್ತು ಕಂದ. ಮತ್ತೆ ತಡೆದದ್ದು ಯಾಕೆ? ಕಾರಣ ಉಂಟು. ಸುರರು ನಿನಗೆ ಘನವಲ್ಲ, ಆದ್ರೆ ಒಂದು ಸುರರನ್ನು ಬರೆಯುವುದಕ್ಕಾಗಿ ಅನವರತವು ಸುರದ ಪಕ್ಷದಲ್ಲಿ ಆ ವನಜರಾವನು ಬರ್ತಾನೆ. ವನಜನಾಭ ಅಂತ ಹೇಳಿದ್ರೆ ನಾರಾಯಣ. ನಾರಾಯಣ ಅವನನ್ನು ಗೆಲ್ಲುವುದು ಕಷ್ಟವಾ? ಕಷ್ಟ. ಕಾರಣ ಉಂಟು ಮಗನೇ, ಆತ ನೇರವಾಗಿ ಬರುವುದಿಲ್ಲ. ಕೃತಕದಿ ಬಂದು ಅನವರತವು ಸುರರ ಪಕ್ಷವನ್ನು ಬರೆಯುತ್ತಾನೆ ಮಗನೇ. ಅವನನ್ನು ಗೆಲ್ಲುವ ದಾರಿ ನಿನಗೊಂದು ದಾರಿನೂ ಹೇಳ್ತೇನೆ ಮಗನೇ. ಗುಂಡಾರಣ್ಯವನ್ನು ಸೇರಿ ವಿಧಾತನಿಂದ ವಿಶೇಷವಾದ ವರವನ್ನು ನೀನು ಪಡೆದಂತಾದ್ರೆ ನಿನ್ನ ಪಾಲಿಗೆ ಜಯ ಸಿಗುವುದಕ್ಕೆ ಸಾಧ್ಯ ಉಂಟು ಕಂದ. ವರ ಸಿಗಬೇಕು ಅಂತಾದ್ರೆ ತಪಸ್ಸು ಮಾಡಬೇಕು. ಹೌದು ಮಗನೇ. ತಪಸ್ಸಿಗೆ ನಾನು ಕಾಡಿಗೆ ಹೋದ್ರೆ ನನಗೆ ಊಟ ಮಗನೇ, ದೇವರು ಒಲಿಬೇಕಂತಿದ್ರೆ ನಿದ್ರೆ ಆಹಾರ ಮೈಥುನಾದಿಗಳನ್ನೆಲ್ಲ ತ್ಯಜಿಸಬೇಕಾಗ್ತದೆ. ಹಾಗಾದ್ರೆ ಆಹಾರ ಇಲ್ಲ, ನಿತ್ಯ ಇಲ್ಲ, ಇಲ್ಲ, ತಿಂಡಿ ತೀರ್ಥ ಇಲ್ಲ, ಯಾವುದೂ ಇಲ್ಲ ಕಂದ. ಇದೆಲ್ಲ ಯಾಕಾಗಿ? ಕಾರಣ ಉಂಟು. ತಪಸ್ಸನ್ನಾಚರಿಸಿ ಬ್ರಹ್ಮದೇವ ಬಲವನ್ನು ಪಡೆಯುವುದಕ್ಕಾಗಿ ನಮ್ಮಲ್ಲಿ ಜನಬಲ ಉಂಟು, ಧನಬಲ ಉಂಟು, ಸೇನಾ ಬಲ ಉಂಟು. ದೈವ ಬಲ ಒಂದು ಬೇಕಲ್ಲ ಮಗನೇ. ಈಗ ತಾಯಿಯ ಒಂದು ಆಸೆ ಮಗನೇ ಇದು. ನೀನು ಹೆತ್ತದ್ದು ಕೋಣನ ಮರಿಯದು. ಆದರೂ ನನ್ನನ್ನು ತಿಪ್ಪೆಗೆ ಎಸೆಯದೆ ನಿನ್ನ ತೊಡೆಯ ತೊಟ್ಟಿಲಲ್ಲಿ ಮಲಗಿಸಿ ನಿನ್ನ ಎದೆಯ ಬಿಸುವಿಗೆ ನನ್ನನ್ನು ಒತ್ತಿ ನನ್ನ ಈ ಕೋಣನ ನೆತ್ತಿಯ ಮೇಲೆ ಮುತ್ತನ್ನು ಒತ್ತಿದೆ. ಅಮ್ಮ, ನಿನ್ನ ಮೊಲೆಯಿಂದ ತೊಟ್ಟಿಕ್ಕಿದ ಹಾಲನ್ನುಂಡು ಇದು ನಿನ್ನ ತಲೆಯಿಂದಲೂ ಮೇಲಕ್ಕೆ ನಾನು ಬೆಳೆದಿದ್ದೇನೆ. ಹಾಗಾದ್ರೆ ಆ ಮಾತೃ ಋಣವನ್ನು ಹೇಗೆ ನಾನು ತೀರಿಸಲು? ತಾಯೇ, ಆ ಮಾತೃ ಋಣವನ್ನು ತೀರಿಸುವುದಕ್ಕಾಗಿ ಯಾವ ಕಷ್ಟವನ್ನಾದರೂ ಅನುಭವಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಸ್ವರ್ಗದ ಸುಖವನ್ನು ಅನುಭವಿಸಬೇಕು ಅನ್ನುವುದಕ್ಕಾಗಿ ಅಲ್ಲ, ದೇವೇಂದ್ರನ ಸಿಂಹಾಸನದಲ್ಲಿ ಕುಳಿತು ಮೆರೆಯಬೇಕು ಅನ್ನುವುದಕ್ಕಾಗಿ ಅಲ್ಲ, ಕೇವಲ ನನ್ನಪ್ಪೆಯ ಋಣವನ್ನು ತೀರಿಸುವುದಕ್ಕಾಗಿ ನಾನು ತಪಸ್ಸನ್ನಾಚರಿಸ್ತೇನೆ, ಸ್ವರ್ಗವನ್ನು ಪಡೆಯುತ್ತೇನೆ, ದೇವತೆಗಳನ್ನು ಕುಟ್ಟಿ ಕೆಡಹುತ್ತೇನೆ. ಅಮ್ಮ, ಹೊರಟೆ. ನಿನ್ನ ಪಾಲಿಗೆ ಯಾವಾಗಲೂ ಈ ತಾಯಿಯ ಆಶೀರ್ವಾದ ಇದ್ದೇ ಇರುತ್ತದೆ. ನಿನ್ನ ರಕ್ಷಣೆಗಾಗಿ ಪಟ್ಟದ ಕತ್ತಿಯನ್ನು ನೀಡ್ತಾ ಇದ್ದೇನೆ. Don't you